ಸೌಜನ್ಯ ಪ್ರಕರಣದ ಮರುತನಿಖೆ ಮಾಡಿಸಬೇಕು ಮತ್ತು ಲೋಪ ಎಸಗಿದ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಆಗ್ರಹಿಸಿ ಮಂಗಳೂರಿನಲ್ಲಿ ನಡೆಯುತ್ತಿರುವ 2 ದಿನಗಳ ಧರಣಿ ಕಾರ್ಯಕ್ರಮ ಇಂದು ಸಮಾಪನಗೊಂಡಿದೆ. ಒಕ್ಕಲಿಗರ ಹೋರಾಟ ಸಮಿತಿ ಆಶ್ರಯದಲ್ಲಿ ನಡೆಯುತ್ತಿದ್ದ ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ಬಿಜೆಪಿ ನಾಯಕ ಮಾಜಿ ಶಾಸಕ ಸಂಜೀವ ಮಠಂದೂರು ಭೇಟಿ ನೀಡಿ ಬೆಂಬಲ ವ್ಯಕ್ತಪಡಿಸಿದ್ದರು. ಈ ಸಂದರ್ಭ ಮಾತನಾಡಿದ ಮಠಂದೂರು, ಸೌಜನ್ಯ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಇದ್ದು, ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಾನು 4ನೇ ಬಾರಿ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದೇನೆ ಎಂದರು. ಅಲ್ಲದೆ ಸೌಜನ್ಯ ಅತ್ಯಾಚಾರ ಕೊಲೆ ನಡೆದಿದ್ದು ನಿಜ ಎನ್ನುವುದು ಈಗಾಗಲೇ ಸಾಬೀತಾಗಿದೆ. ಆದರೆ ನಿಜ ಆರೋಪಿಗಳನ್ನು ಬಂಧಿಸಲು ಆಗಲಿಲ್ಲ. ಸೌಜನ್ಯ ಕೊಲೆ ಆರೋಪಿಗಳನ್ನು ಗುರುತಿಸುವ ಕೆಲಸ ಸರ್ಕಾರ ಮಾಡಬೇಕು. ರಾಜ್ಯ ಸರ್ಕಾರ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಸೌಜನ್ಯರಿಗೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಎಂದರು. ಇನ್ನು ಸೌಜನ್ಯ ಪ್ರಕರಣದ ತನಿಖೆಯ ಸಂದರ್ಭ ಲೋಪಗಳನ್ನು ಮಾಡಿರುವ ಅಧಿಕಾರಿಗಳ ವಿರುದ್ಧ ಕೂಡ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯ ಮಾಡಿದರು. ಪ್ರತಿಭಟನೆಯಲ್ಲಿ ಸೌಜನ್ಯಲ ತಾಯಿ ಕೂಡ ಭಾಗವಹಿಸಿದ್ದರು. 11 ವರ್ಷದ ದೀರ್ಘಕಾಲದ ಆ ಒಂದು ಸಿಬಿಐ ತನಿಖೆಯಲ್ಲಿ ಯಾರು ಅಪರಾಧಿಗಳಿದ್ದಾರೋ ಅವರು ನಿರಪರಾಧಿಗಳು ಅಂತೇಳಿ ಘೋಷಣೆ ಆದಾಗ ಜನರಿಗೆ ಇವತ್ತು ಈ ನ್ಯಾಯಾಂಗದ ಬಗ್ಗೆ, ಸಿಬಿಐ ಬಗ್ಗೆ, ಸರ್ಕಾರದ ಬಗ್ಗೆ ಇವತ್ತು ನಂಬಿಕೆಯನ್ನು ಕಳ್ಕೊಳ್ಳುವಂಥ ಒಂದು ಹಂತಕ್ಕೆ ಜನಸಾಮಾನ್ಯರು ಮುಟ್ಟಿದಾಗ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯೇ ಇವತ್ತು ಎದ್ದು ನಿಂತು ಮತ್ತೊಮ್ಮೆ ಸೌಜನ್ಯಳ ಆ ಒಂದು ಬರ್ಬರ ಹತ್ಯೆಗೆ ಯಾರು ಕಾರಣಕರ್ತರು ಅಂತೇಳಿ ಹುಡುಕುವಂಥ ಕೆಲಸ ಮಹೇಶ್ ಶೆಟ್ಟಿ ತಿಮ್ಮರಡಿಯವರ ಮುಖಾಂತರ ಆಯಿತು. ನನ್ನ ರಾಜಕೀಯ ಜೀವನದಲ್ಲಿ ಬಹುಶಃ ಸುದೀರ್ಘವಾದಂಥ ಇಂಥ ಹೋರಾಟದಲ್ಲಿ ನಾನು 4ನೇ ಬಾರಿ ಭಾಗವಹಿಸ್ತಾ ಇದ್ದೇನೆ. ಕಳೆದ 1 ತಿಂಗಳಿಂದ ನಿರಂತರವಾಗಿ 3 ಹೋರಾಟಗಳಲ್ಲಿ ನಾನು ಭಾಗವಹಿಸುವಂಥದ್ದು ಬಹುಶಃ ಇದು ಪ್ರಥಮ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.